ನಮಸ್ಕಾರ. ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನವಿಡೀ ಮಳೆ, ಕದ್ರಾ ಜಲಾಶಯದ ನೀರು ಹೊರಕ್ಕೆ. ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯು ಬುಧವಾರವೂ ಮುಂದುವರೆಯಲಿತ್ತು. ಕಾರವಾರದಲ್ಲಿ ಮಂಗಳವಾರ ರಾತ್ರಿ ಶುರುವಾದ ವರ್ಷಧಾರಣೆ ಬುಧವಾರ ಬೆಳಗ್ಗೆಯವರೆಗೂ ನಿರಂತರವಾಗಿತ್ತು. ಹಗಲು ಒಂದೆರಡು ಬಾರಿ ಸಣ್ಣ ವಿರಾಮದ ಬಳಿಕ ಮತ್ತೆ ದಟ್ಟವಾದ ಮೋಡ ಮಳೆಸಿ ಜೋರಾಗಿ ಮಳೆಯಾಯಿತು. ಕರಾವಳಿಯಾದ್ಯಂತ ಮತ್ತು ಘಟ್ಟದ ಮೇಲಿನ ತಾಲೂಕುಗಳಾದ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ದಾಂಡೇಲಿ, ಹಳ್ಯಾಳದಲ್ಲೂ ಉತ್ತಮ ಮಳೆ ಬಂತು. ಕಾರವಾರ ತಾಲೂಕಿನ ಕದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಿತ್ತು. ಈ ಜಲಾಶಯದ 3 ಕ್ರೆಸ್ಟ್ ಗೇಟ್ಗಳಿಂದ ಕಾಳಿ ನದಿಗೆ 10,050 ಕ್ಯೂಸೆಕ್ ನೀರನ್ನು ಹರಿಸಲಾಗಿತ್ತು. ಜೊತೆಗೆ ವಿದ್ಯುತ್ ಉತ್ಪಾದಿಸಿ 17,848 ಕ್ಯೂಸೆಕ್ ಬಿಡಲಾಗುತ್ತದೆ.